ರಾಜ್ಯ ಸರ್ಕಾರ ಈ ಬಾರಿ ಗಣೇಶ ಚತುರ್ಥಿ ಆಚರಣೆಗೆ 10 ಹಲವು ನಿರ್ಬಂಧಗಳನ್ನು ಹೇರುವ ಮೂಲಕ ಅವಕಾಶವನ್ನು ನೀಡಿದೆ. ಈ ನಡುವೆ ಕರಾವಳಿಯಲ್ಲಿ ಗಣೇಶೋತ್ಸವಕ್ಕೆ ಗಣೇಶ ಮೂರ್ತಿ ತಯಾರಕರು ಕೂಡ ಫೈನಲ್ ಟಚ್ ನೀಡುವಲ್ಲಿ ಮಗ್ನರಾಗಿದ್ದಾರೆ. ಗಣೇಶ ಬಪ್ಪ ಮೋರೆಯ, ಮಂಗಳ ಮೂರ್ತಿ ಮೋರೆಯ. ಗಣೇಶ ಅಂದ್ರೆ ಮಂಗಳ. ಗಣೇಶ ಚತುರ್ಥಿ ಬಂದ್ರೆ ಸಾಕು ಎಲ್ಲೆಡೆಯಲ್ಲಿ ಸಡಗರವೋ ಸಡಗರ. ಕರಾವಳಿಯಲ್ಲೂ ಸಂಭ್ರಮ ಹೆಚ್ಚಾಗತೊಡಗಿದೆ. ಇದೀಗ ಮಂಗಳೂರಿನ ಬಿಟಿ ರೋಡ್ನ ನಿವಾಸಿ ಕಿಶೋರ್ ಪೈ ಸುಮಾರು 15 ವರ್ಷದಿಂದ ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ತಯಾರಿಸುತ್ತಿದ್ದಾರೆ. ತಿರುಪತಿಯಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಮೂರ್ತಿ ತಯಾರಿಕೆಗೆ ತೊಡಗಿದ ಇವರು ಇದೀಗ ನಗರದ ರವೀಂದ್ರ ಭಂಡಾರಿ ಅವರ ನಿವೇಶನದ ಬಳಿ ಮೂರ್ತಿ ತಯಾರಿಸುತ್ತಿದ್ದಾರೆ. ಮೊದಲ ವರ್ಷ 21 ಗಣಪತಿ ಮೂರ್ತಿ ಮಾಡಿದ್ದರು. ಇದೀಗ ಇವರ ಮೂರ್ತಿ ತಯಾರಿಕೆ ಸಂಖ್ಯೆ 110 ತಲುಪಿದೆಯಂತೆ. ಫಸ್ಟ್ ಇಯರ್ ನಾವು ಮಾಡುವಾಗ ಒಂದು 21 ಗಣಪತಿ ಬಂತು. ಅದರ ನಂತರ ನಮ್ಮ ತುಂಬ ಮಂದಿ ನಮ್ಮ ಹತ್ರ ಕೇಳ್ಕೊಂಡು ಬಂದು ಈಗ ಒಂದು 110 ಗಣಪತಿವರೆಗೆ ನಾನು ಮಾಡ್ತಾ ಇದ್ದೇನೆ. ನಾವು ಆವೆ ಮಣ್ಣೆಲ್ಲ ಕುಂದಾಪುರದಿಂದ ತರ್ತೇವೆ. ಪ್ರಭಾಕರ್ ಟೈಲ್ ಫ್ಯಾಕ್ಟ್ರಿ ಅಂತೇಳಿದೆ, ಅಲ್ಲಿಂದ ತಂದು ನಾವು ಈ ಗಣೇಶನ ವಿಗ್ರಹವನ್ನೆಲ್ಲ ಮಾಡ್ತೇವೆ. ಅವರು ನಮಗೆ ಆಯಿಲ್ ಇಲ್ಲದೆ ಏನು ಕೆಮಿಕಲ್ ಎಲ್ಲ ಹಾಕದೆ ಮಣ್ಣನ್ನು ಗ್ರೈಂಡ್ ಮಾಡಿ ಕೊಡ್ತಾರೆ. ಒಂದು ಗಣಪತಿ ಮಾಡಲು ಕನಿಷ್ಠ 2 ದಿನ ಬೇಕಿರುವ ಕಾರಣ ಮೂರ್ತಿ ಮಾಡಲು ಚೌತಿಯ 2 ತಿಂಗಳ ಮೊದಲು ಪ್ರಾರಂಭಿಸುತ್ತಾರೆ. ಇದಕ್ಕೆ ಬೇಕಾದ ಆವೆ ಮಣ್ಣನ್ನು ಕುಂದಾಪುರದಿಂದ ತರಿಸುತ್ತಿದ್ದು, ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಬೆರೆಸದೆ ಮಣ್ಣನ್ನು ಪರಿಸರ ಸ್ನೇಹಿಯನ್ನಾಗಿಯೇ ವಿಭಿನ್ನವಾಗಿ ಮೂರ್ತಿ ತಯಾರಿಸುವುದೇ ಇವರ ಹೆಗ್ಗಳಿಕೆ. ರಾಸಾಯನಿಕ ಬಣ್ಣ ಬಳಸದೆ ಸೊಂಡಿಲು, ಹೊಟ್ಟೆ ಭಾಗವನ್ನೆಲ್ಲ ಟೊಳ್ಳಾಗಿ ಗಣಪತಿಯನ್ನು ವಿಭಿನ್ನ ರಚನೆಯ ಮೂಲಕ ಮಾಡುವುದೇ ಇವರ ವಿಶೇಷತೆ. ಗಣಪತಿ ಮಾಡುವ ಸಂದರ್ಭದಲ್ಲಿ ಹುರಿ ಹಗ್ಗವನ್ನು ಬಳಸಿಕೊಂಡು ಮೂರ್ತಿಯನ್ನು ತಯಾರಿಸುತ್ತಾರೆ. ಒಬ್ಬೊಬ್ರು ಒಂದೊಂದು ಊರಿದ್ದು ಸಹ ಅವರು ಟ್ರಾನ್ಸ್ಫರ್ ಎಲ್ಲ ಆಗಿ ಈ ಕಡೆ ಬರ್ತಾರೆ. ಒಬ್ಬೊಬ್ರು ಒಂದೊಂದು. ಈ ಸತಿ ಸ್ವಲ್ಪ ಜನ ಹೇಳಿ ಕುದುರೆ ಮೇಲೆ ಕೂತ್ಕೊಂಡ ಗಣಪತಿ ಬೇಕು, ಇಲ್ಲಿ ಮೇಲೆ ಕೂತ್ಕೊಂಡ ಗಣಪತಿ ಬರೋ ವರ್ಷಕ್ಕೆ ಮಾಡಿಡಿ ಅಂತೇಳಿ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಹೋಗಿದ್ದಾರೆ. ಒಂದು ಮಣ್ಣಿದ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಾವು ಕುಂದಾಪುರದಿಂದ ತರೋದಲ್ಲ, ಟ್ರಾನ್ಸ್ಪೋರ್ಟ್ ಎಲ್ಲ ಹೆವಿ ಆಗ್ತದೆ. ನೋಡಿ ಸ್ವಲ್ಪ ಜಾಸ್ತಿ ಮಾಡಿ ಕೊಡಿ ಅಂತ ಹೇಳಿದ್ದೇವೆ. ಒಟ್ಟಿನಲ್ಲಿ ಸರ್ಕಾರ ಕೊರೋನಾ ನಿರ್ಬಂಧಗಳ ನಡುವೆ ಗಣೇಶೋತ್ಸವಕ್ಕೆ ಅವಕಾಶ ನೀಡಿದೆ. ಕೊರೋನಾದ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ನಾವೆಲ್ಲರೂ ಗಣೇಶೋತ್ಸವವನ್ನು ಸರಳವಾಗಿ ಮತ್ತು ಎಚ್ಚರಿಕೆಯೊಂದಿಗೆ ಪಾಲಿಸೋಣ. ಗಣೇಶ್ ಪೂಜಾರಿ ಜೊತೆ ಸಂಗೀತ ಭಟ್, ಪುತ್ತೂರು.